ನಾನು ಮನೆಗೆ ಬಂದಿದ್ದೇನಲ್ವಾ, ಹಾಗೆ ಸುಮ್ಮನೆ ಲೈವ್ಗೆ ಬರುವ ಅಂತ ಬಂದಿದ್ದೇನೆ. ಇಲ್ಲಿ ನವಿಲೆಲ್ಲ ಉಂಟು, ದೊಡ್ಡ ಬೊಟ್ಟೆಲ್ಲ ಹಾಕಿಕೊಂಡು ಬೊಟ್ಟು ಕಾಣಿಸುದಿಲ್ಲ ಅಂತೆಲ್ಲ, ಅದಕ್ಕೆ ನಾನು ಬೊಟ್ಟು ದೊಡ್ಡದು ಇಟ್ಟಿದ್ದೇನೆ. ಇಲ್ಲಿ ತುಂಬ ಬಿಸಿಲುಂಟು ಇವತ್ತು, ಅಷ್ಟು ಮಳೆ ಇಲ್ಲ. ದನ ಮತ್ತು ನವಿಲು ಎಲ್ಲ ಉಂಟಿಲ್ಲಿ. ಮಾಣಿಗೆ ಬಂದಿದ್ದೇನೆ ನೋಡಿ, ಇದು ನಮ್ಮ ಮಾಣಿಯ ಮಿನಿ ತೋಡು. ಇದೇ ತೋಡಿನಲ್ಲಿ ನಾನು ಬೊಳ್ಳದಲ್ಲಿ ಹೋದದ್ದು. ಕಾಂತದ ಶಂಕದ ಆಚೆ ಉಂಟು ತೋಡು. ಅದೇ ತೋಡಲ್ಲಿ ನಾನು ಒಂದ್ಸಲ ಬೊಳ್ಳಕ್ಕೆ ಹೋಗಿದ್ದೆ. ಯಾರು ಸಹ ಬರಲಿಲ್ವಾ? ಬೇಗ ಬನ್ನಿ. ಆ್ಯಕ್ಚುಲಿ ಆಯಿಲ್ ಪ್ರಿಪೇರ್ ಮಾಡಲಿಕ್ಕೆ ಉಂಟು, ಹಾಗೆ ಅಮ್ಮ ಅದಕ್ಕೆ ಬೇಕಾದ್ದೆಲ್ಲ ಗಿಡಮೂಲಿಕೆ ಎಲ್ಲ ತರಲಿಕ್ಕೆ ಇಲ್ಲಿಗೆ ಬಂದರು. ಹಾಗೆ ನಾನು ಇಲ್ಲಿ ನಿಂತಿದ್ದೇನೆ, ಅಮ್ಮ ಅದನ್ನೆಲ್ಲ ತೆಗಿತಾ ಇದ್ದಾರೆ. ಹೂವಲ್ಲಿದ್ದಾರೆ. ಎಲ್ಲಿದ್ದೀರಿ ಗಾಯ್ಸ್ ಎಲ್ಲ? ಹಾಯ್, ಹಲೋ ಹನ್ಸಿಕಾ, ಕರೇಶ್ವಾಲಿ ಕ್ರಿಯೇಷನ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಆಯ್ತಾ? ಒಂದು ನಾಯಿ ಬಂತು, ನಾಯಿ 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 ಬಂತು, ಯಾರ್ದು ಗೊತ್ತಿಲ್ಲ. ಟಾಟಾ. ವನ್ವಿತಾ ಮೀನ್, ಹಾಯ್ ಹಲೋ. ಮತ್ತೆ ಲೈವ್ಗೆ ಬರ್ಲಿಕ್ಕೆ ಉಂಟು. ನಿನ್ನೆ ಅರ್ಧದಲ್ಲಿ ಸ್ಟಾಪ್ ಆಯ್ತಲ್ವ ಜೀವಿತ ಮತ್ತು ನಾನು ಕೊಲಾಬಲ್ಲಿ ಲೈವ್ ಬರ್ತೇವೆ. ಮತ್ತೆ ನೀವೊಬ್ಬರೇ ಬಂದದ್ದ, ಅದೇ ಹೇಳಿದ್ದು ಮತ್ತೆ ವಾಪಸ್ ಬರ್ತೇನೆ ಲೈವ್ಗೆ ಅಂತ. ವಾಪಸ್ ಲೈವ್ಗೆ ಬರ್ಲಿಕ್ಕೆ ಉಂಟು, ಈಗ ಒಬ್ಬಳೇ ಬಂದದ್ದು. ಈಗ ನಾನು ಈ ಕಡೆ ಬಂದೆ, ಮಾಣಿಗೆ ಬಂದಿದ್ದೇನಲ್ಲ, ನಿಮಗೆ ತೋರಿಸ್ತೇನೆ. ನನ್ನ ಅಮ್ಮ ಇದ್ದಾರೆ ನೋಡಿ, ಹೂವಲ್ಲಿದ್ದಾರೆ ನನ್ನ ಅಮ್ಮ. ನ್ಯಾಚುರಲ್ ಹೇರ್ ಆಯಿಲ್ ಮಾಡ್ತೇವಲ್ವಾ, ಸೊ ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹುಡುಕ್ತಾ ಇದ್ದಾರೆ. ಅಲ್ಲಿ ಸಿಗೋದು ಜಾಸ್ತಿ, ಅದಕ್ಕೆ ಎಂಥ ಭೃಂಗರಾಜ ಎಲ್ಲ ಬೇಕಲ್ವಾ, ಅದೆಲ್ಲ ಹೂವಲ್ಲಿ ಸಿಗೋದು. ಅದಕ್ಕೆ ಅಲ್ಲಿ ಹುಡುಕ್ತಾ ಇದ್ದಾರೆ. ಇದು ದನ ನಮ್ಮದಲ್ಲ, ಇದೆಲ್ಲ ನಮ್ಮ. ಹೇಗುಂಟು ನಮ್ಮ ಪ್ಲೇಸ್? ಕಮೆಂಟ್ ಮಾಡಿ. ಚಿಕ್ಕಮ್ಮನ ಮನೆಯಿಂದ ಒಬ್ಬರೇ ಬಂದದ, ನಾನು, ಮಗು, ಚಿಕ್ಕಮ್ಮ, ಅಮ್ಮು ಕೂಡ ಬಂದಿದ್ಲು. ಸೊ ಅವ್ರು ಹೋದರು, ಬಂದ ರಿಕ್ಷಾದಲ್ಲೇ ಹೋದ್ರು. ನಾವು ರಿಕ್ಷಾದಲ್ಲಿ ಬಂದ್ವಿ, ಅವ್ರು ಅದೇ ರಿಕ್ಷಾದಲ್ಲಿ ಹೋದರು. ನಾನು ಮಾತ್ರ ಇಲ್ಲಿದ್ದೇನೆ. ಹೇಗುಂಟು ನಮ್ಮ ಊರು? ಕಮೆಂಟ್ ಮಾಡಿ. ನೋಡಿ, ಹೂವಲ್ಲಿ ಒಂದು ನವಿಲು ಕೂಡ ಉಂಟು, ಹೂವು ಆಚೆ ಕಾಣ್ತದ, ಅಮ್ಮನ ಹಿಂದೆ ಆಚೆ ಉಂಟು. ಸೂಪರ್ ಉಂಟು ಪ್ಲೇಸ್. ನನ್ನ ಮದುವೆ ಟೈಮಲ್ಲಿ ಫೋಟೋಶೂಟ್ ಎಲ್ಲ ಇಲ್ಲೇ ಆದ್ದು. ಫೋಟೋಗ್ರಾಫರ್ ಹೇಳುದು, ನಿಮಗೆ ಬೇರೆ ಪ್ಲೇಸೇ ಬೇಕು ಅಂತ ಇಲ್ಲ, ಇಲ್ಲೇ ಸಾಕು, ಇಷ್ಟು ಚಂದ ಉಂಟು ಪ್ಲೇಸ್ ಅಂತ. ಇಲ್ಲೇ ಇದೇ ಲೊಕೇಶನಲ್ಲಿ ತೆಗೆದಿದ್ದಾರೆ, ಇಲ್ಲಿಂದ ಈ ಶಂಕದ ಮೇಲಿಂದ ತೆಗೆದಿದ್ದಾರೆ. ಹಾಯ್ ಕವಿತಾ, ವಿನೋದ ಪೂಜಾರಿ, ಹಲೋ. ಲತಾ ಸದಾನಂದ. ತುಂಬ ಜನ ಹೇಳಿದರು ಲೈವ್ಗೆ ಬರುವಾಗ ಹೇಳಿ ಅಂತ. ನಾನೀಗ ಹೇಳಿಲ್ಲ, ಜಸ್ಟ್ ಬಂದೆ ಲೈವಿಗೆ. ಬಟ್ ಮತ್ತೆ ವಾಪಸ್ ಬರ್ತೇನಲ್ವಾ ಮಧ್ಯಾಹ್ನ ನಂತರ. ಅದು ಮನೆಯಲ್ಲಿ ನೆಟ್ವರ್ಕ್ ಇಲ್ಲ, ಅಲ್ಲಿಗೆ ಹೋಗ್ಬೇಕಷ್ಟು. ನೋಡಿ, ಅಲ್ಲಿ ಟ್ರೈನ್ ಟ್ರ್ಯಾಕ್ ಕಾಣ್ತಾ ಉಂಟು, ಗದ್ದೆಯಿಂದ ಆಚೆ ಒಂದು ಟ್ರೈನ್ ಟ್ರ್ಯಾಕ್ ಉಂಟು, ಅಲ್ಲಿಗೆ ಹೋಗಬೇಕು ನಾನು. ನೆಟ್ವರ್ಕ್ ಕರೆಕ್ಟ್ ಬರಬೇಕಾದ್ರೆ. ಇಲ್ಲಿ ಸಹ ಆಗ್ತದೆ, ಬಟ್ ಇಲ್ಲಿ ಜನ ಹೋಗ್ತಾ ಇರ್ತಾರೆ, ಹಾಗಾಗಿ. ನೋಡಿ, ತೋಡುಂಟು ಇಲ್ಲಿ. ನನ್ನ ಅಮ್ಮ ಕೊಡೆ ಇಲ್ಲಿಟ್ಟು ಹೋಗಿದ್ದಾರೆ. ಇದು ದೊಡ್ಡ ತೋಡಿತ್ತು, ಈಗ ಸಣ್ಣದಾಗಿದೆ ಆಯಿತಾ. ನಾನು ಹೇಳಿದೆಲ್ಲ ನಿನ್ನೆ ಲೈವಲ್ಲಿ ಏನೋ ಹೇಳಿದೆಲ್ಲ, ಬೊಲ್ಲದಲ್ಲಿ ಹೋಗಿದ್ದೆ ಅಂತ. ಇಲ್ಲಿಂದಾಗಿ ಈಗ ಆಗ ಸಂಖ್ಯೆಲ್ಲ ಇರಲಿಲ್ಲ, ಇಲ್ಲಿಂದಾಗಿ ಹೂವಲ್ಲಿ ಹೋಗಿ ಹೂವಲ್ಲಿ ಬಲ್ಲೆಗೆ ಸಿಕ್ಕಾಕಿಕೊಂಡಿದ್ದಂತೆ, ಸಣ್ಣ ಇರುವಾಗ. ಮತ್ತು ಯಾರು? ಮನೀಷಾ ಭಂಡಾರಿ ಕುಕ್ಕಡ, ಸೂಪರ್ ನೈಸ್. ವಂದನ ದಾದ ಕಜಿಪ್ಪು ಮುಲ್ಪ ಕೋರಿ. ಲಚ್ಚಿಯಲ್ಲಿ ಮಲಗಿದಾಳ? ಹೌದು, ನನ್ನ ತಮ್ಮನೊಟ್ಟಿಗಿದ್ದಾಳೆ. ವಿನೋದ ಪೂಜಾರಿ ಲಚ್ಚಿಯಲ್ಲಿ, ಅದೇ ತಮ್ಮನೊಟ್ಟಿಗಿದ್ದಾಳೆ. ನಾನು ಮಾತ್ರ ಇಲ್ಲಿ ಬಂದಿದ್ದೇನೆ. ಮತ್ತೆಲ್ಲರೂ ಹೇಗಿದ್ದೀರಾ? 30 ಜನ. ಮತ್ತೆ ಬರ್ಲಿಕ್ಕುಂಟು ಲೈವ್, ಮತ್ತೆ ಎಲ್ಲರೂ ಬನ್ನಿ ಆಯಿತಾ. ಮಧ್ಯಾಹ್ನ ನಂತರ ಟೈಮಿಂಗ್ಸ್ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೇನೆ, ಟೈಮಿಂಗ್ಸ್. ಜೀವಿತ ಮತ್ತು ನಾನು ನೋಡುವ. ಈಗ ನಾನು ಈಗ ಇಬ್ಬರಿಗೆ ಲೈವ್ ಆಗೋದಿಲ್ಲ, ಇಲ್ಲಿ ಈಗಲೇ ಮಾಡ್ಬೋದಿತ್ತು ಲೈವ್. ಮತ್ತು ನಾನು ಅಮ್ಮನೊಟ್ಟಿಗೆ ಬಂದದಲ್ವ, ಅಮ್ಮ ಇಷ್ಟೊತ್ತಿಗೆ ಈಚೆ ಬರ್ತಾರೆ ಗೊತ್ತಿಲ್ಲ. ನೋಡಿ, ಅಮ್ಮ ಆಚೆ ಇದ್ದಾರೆ ನೋಡಿ, ಹೂವಲ್ಲಿದ್ದಾರೆ. ಇಲ್ಲಿ ಮತ್ತೆ ವೆಹಿಕಲ್ ಎಲ್ಲ ಬರ್ತಾ ಇರ್ತದೆ. ಇಲ್ಲಿ ನಾನು ಲೈವ್ಗೆ ಬಂದರೆ ಹೇಗೆ ಹೇಳಿ ನೀವೇ? ಇಲ್ಲೆಲ್ಲ ವೆಹಿಕಲ್ ಎಲ್ಲ ಬರ್ತಾ ಇರ್ತದೆ. ಹನ್ಸಿಕನಿಗೆ ಒಂದು ಹಾಯ್ ಹೇಳಿ, ಅದು ನನ್ನ ಮಗಳು ಹನ್ಸಿಕಾ. ಹಾಯ್, ಹೇಗಿದ್ದೀರಿ? ದಾದ ಕಜಿಪ್ಪು ಕೊಕ್ಕ ಇಲ್ಲ ಅಡ್ಲ ಕೊಕ್ಕ, ಚಿಕ್ಕಮ್ಮನಲ್ಪಲ ಕೊಕ್ಕ. ದನ ಉಂಟು, ದನ. ಹೂವಲ್ಲಿ ನವಿಲು ಕಾಣ್ತದಾ? ಹೂವಲ್ಲಿ ಹೋಗ್ತಾ ಉಂಟು.
ಹಾಯ್ ಅಶ್ವಿನಿ ನಾಯ್ಕ್. వందన బాలే ఇంచోళ్ళలు బాలే హుషారుల్లలు ಯಾನ್ ಬಾಲೆನ್ ತೋಜೋಡ ನಾನು ಇಲ್ಲಡೆ ಪೋಡು ಎನ್ನ ಮೆಗ್ಗಿಯುಲ್ಲ ಇಲ್ಲಲು ಒಂಟ್ಲೆ ಇಲ್ಲಡೆ ಪೋಪ್ಯಾನ್. ನಮ್ಮೂರು ಸಹ ತುಂಬ ಚಂದ ಉಂಟು, ಗ್ರೀನ್ ಗ್ರೀನ್ ಆಗಿ. ನೀವು ಬನ್ನಿ ನಮ್ಮ ಊರಿಗೆ, ಫುಲ್ ತಿರುಗುವ ಶ್ರಾವ್ಯ ಆಚಾರ್ಯ. ಆಯ್ತಾಯ್ತು ಬರ್ತೇವೆ, ತಿರ್ಗಿಸಿ ಫುಲ್ ಆಯ್ತಾ. ಎಸ್ ಮನೆಗೆ ಹೋಗ್ತೇನೆ, ಅಮ್ಮನ ಹತ್ರ ಒಂದು ಹೇಳಿ ಬಿಡ್ತೇನೆ. ಮಾಣಿಗೆ ಬತ್ತನ ಅಂದಿ ಅಕ್ಕ ಬತ್ತೆ ಇರುಳ್ಳರ ಮಾಣಿಡು ಅಮ್ಮ ಯಾನ್ ಪೋಪ ಇಲ್ಲಡೆ ಇದು ಬರ್ಪಾರತ್ತ. ಹಾ ಸರಿ, ಕೊಡೆ ಇರ್ನ ಮೂಲೆ ಉಂಡು, ಕೊಡೆ ಕೊಡೆ ಅಂದ ಮೂಲುಂಡೊಂದು. ಎಸ್ ಬ್ಯಾಕ್ ಟು ಹೋಮ್. ಅಯ್ಯಪ್ಪ ಕೊಡೆ ಎಲ್ಲ ತಗೊಂಡು ಬಂದದ್ದು. ಮಳೆ ಬರ್ತದೆ ಅಂತ, ಬಟ್ ಮಳೆ ಬರಲಿಲ್ಲ. ಹಾಯ್ ಗುಡ್ ಆಫ್ಟರ್ನೂನ್. ಓ ಇದೇನು ಕೋಡೆಗೆ ಏನೋ ನಿತ್ತೇರು ದಾನೆ ಚೇತನ್ ಪೂಜಾರ್ಲಿ ಇಜ್ಜೇರನ್. ವಂದನ ಬೊಕ ಇಂಚೊಲ್ಲರು ಯಾನ್ ಸೂಪರ್. ಎಲ್ಲಿಗೆ ಪಯಣ? ನಾನು ಮಾಣಿಗೆ ಬಂದಿದ್ದೇನೆ, ಹಾಗಾಗಿ ಮನೆ ಹತ್ರ. ಇಲ್ಲಿ ಒಂದು ರೋಡ್ ನೋಡಿದ್ರೆ ಉಂಟಲ್ಲ, ನೋಡಿ ನಿಮಗೆ ತೋರಿಸ್ತೇನೆ. ಅಯ್ಯೋ ದೇವರೇ, ಈ ಪಾಚಿಯಲ್ಲಿ ಹೋಗಬೇಕು ನೋಡಿ. ಜಾರಿ ಬಿದ್ದರೆ ಆಸ್ಪತ್ರೆಗೆ ಮತ್ತೆ. ನಾನು ಮನೆಗೆ ಹೋಗ್ತಾ ಇದ್ದೇನೆ, ನಮ್ಮ ಮನೆ ಮಾಣಿಯಲ್ಲಿದ್ದೇನೆ, ತಾಯಿ ಮನೆಯಲ್ಲಿ. ಜೀವಿತ ಬರ್ಪೇರೆ ಬೊಕ್ಕ ಬರ್ಪೇರೆ ಮಧ್ಯಾಹ್ನ ಬೊಕ್ಕ ಅರೆಗೊಂತೆ ಮೀಟಿಂಗ್ ಉಂಡಿಗೆ, ಅರ್ಜೆಂಟ್ ಮೀಟಿಂಗ್ ಎತ್ತೇರು ಅಂಚಾದು. ಬಯ್ಯ ಲೈವ್ ಬಂದಾಗ ಫಸ್ಟಿಗೆ ಫಲ್ನೆ ಓಕೆ ಓಕೆ ಶ್ಯೂರ್ ಪನ್ಪೆ. ಸಂಜಿದ್ದಾನೆ, ಸಂಜು ಸಚಿನ್ನ ತಮ್ಮ ಮನೆಯಲ್ಲಿದ್ದಾನೆ. ದೇವರೇ ರೋಡ್ ಬಾರಿ ಪೊರ್ಲುಂಟು, ಸೊಂಟೊಪ್ಪಂದು ಪೂರಂಡ ಸತ್ಯ. ಏರೆಡ ಮನ್ಪುಣೆ ಮಲ್ಲೆಗೆ ಎಂಕ್ಲ ಕತೆನು ಎಂಕಲ ಇಲ್ಲೊಂದು ನಮ್ಮ ಸ್ವೀಟ್ ಹೋಮ್ ಇದೆ, ತಾಯಿ ಮನೆ. ನನ್ನ ಮೊದಲಿನ ಗಾಡಿ ಈಗದ್ದು ಮನೇಲಿಂಟು, ಮೊದಲಿನ ಟೂ ವೀಲರ್ ನಾನು ಮತ್ತು ನನ್ನ ತಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ತಗೊಂಡದ್ದು ಈಗ ಅವನಿಗೆ. ಹಾಂ ಬಂದೆ ಬಂದೆ ಬಂದೆ. ಲೈವ್ ತಗೊಂಡಿಲ್ಲ ನನಗೆಲ್ಲ ಒಬ್ಬ ಬುಲ್ತೊಂದಿಲ್ಲ ಅಲ್ಲಿ ಅಲ್ಲಿ. ಈಗ ತೂನೇರ ಪೂಜೆನ ಬಾಲೆನ ಬೋಲೆಮ್ಮ ಬೋಲೆ 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 ಬೋಲೆ. ನೋಡಿ ನೋಡಿ ಇವರ ಸಲ ಆಂಡಪ್ಪ ಅಣ್ಣ ಮೂತುಲೆ ಮೂತುಲೆ ಅಂದ್ರೆ ಮೂತುಲೆ ಏರುಲೆ ಇರ್ತುಲೆ ಏರ್ತುಲೆ ಏರ್ತುಲೆಂದು ಏರಪ್ಪ ವಿಚ್ಚನುಲ್ಲ ಇರ್ತುಲೆ ಒಬ್ಬೊಬ್ಬು ಆಂಡಮ್ಮ ಅಣ್ಣ ಎಂಕಲ ಜೀವಿತಡ ಪಾತೆರಡು. ಓಕೆ ಓಕೆ ಬೊಕ್ಕ ಬರ್ಪೆ ಜೀವಿತನೊಟ್ಟಿಗೂ. ವಾ ಸ್ವೀಟ್ ಹೋಮ್, ಥ್ಯಾಂಕ್ ಯು. ಈ ಹೆಂಚಿನಂಬೆ ಗಣೇಶರೇ ಎಂದು ಕಮೆಂಟ್ ಮಾಡಿದ್ರೆ ಮಂಗೆ ಇವನೇ ಹಾಕಿದಾಯ್ತಾ. ಸಂಜೆ ಅಂತ ಹೇಳಿದ್ರೆ ಇವನೇ ಮನೇಲಿ ಕೋಳಿ ಕಜಿಪುಂಟು ಅಂತ ಹೇಳಿದ್ರು ಇವನೇ ಲೈವ್ ಅಲ್ಲಿ. ಸೋ ಕ್ಯೂಟಿ ಮಗಲು, ಥ್ಯಾಂಕ್ ಯು. ಎಷ್ಟು ದೆಪ್ಪಲೆ ಅವೇ ಆವು ದೆಪ್ಪಗ ನಿಕ್ಕಲೆ ತೋಜೊಂದುಲ್ಲಾರು ಯಾನತ್ತು. ಜೀವಿತ ಬಿರುವಾಜ್ ಬತ್ತೇರತ್ತ ಲೈವ್ಗೆ ಫ್ರೀ ಆಯಾರ ಜೀವಿತ ಲೈವ್ಗೆ ಪೋಕನ ಲೈವ್ಗೆ ಬರ್ಪಾರ ಪಿರ ಲೈವ್ ಡಿಸ್ಕನೆಕ್ಟ್ ಬಂದದ್ದು ಬರೋಡ ಪಲ್ಲೆ ಜೀವಿತ.